ಹಾಯ್ ಗಾಯ್ಸ್, ಒಂದು ಪಾರ್ಟ್ 2 ವಿಡಿಯೋ ಅದಿಕ್ಕೊಂಡು ಪಾರ್ಟ್ 1 ಮಲ್ಪೆದ ವಿಡಿಯೋ ಏನು ಆಲ್ರೆಡಿ ಪೋಸ್ಟ್ ಮಾಡಿದೆ. ಏರ್ ಮತ್ತು ಆ ವಿಡಿಯೋ ತೂತು ಜರ ಆ ವಿಡಿಯೋದ ಲಿಂಕ್ ಏನು ಡಿಸ್ಕ್ರಿಪ್ಷನ್ ಪಾರ್ದಿಪ್ಪೆ. ಬೋಟು ನೋಯ್ತೊಂದುಲ್ಲೇರಪ್ಪ ಇಟ್ಟು ಬೋಟು ಜನ ಇಜ್ಜರು ಅವು ಲೈನ್ ಉದ್ದಗುಂಡು ವೈಟ್ಲ ಜನ ಇಜ್ಜರು ನಂಚೆ ಕಡಪುಗ ಸ್ವಲ್ಪ ನೀರು ಬಲ್ಯಕ್ಕೆ ಸರ್ಕಸ್ ಬಂತೀರ ಒಳ್ಳುಂಟು ಮೀನು ಬರುವುದಿಲ್ಲ. ಬೀಚ್ ಕ್ರಿಕೆಟ್ಲಾಗ ಹೋಗ್ಬೋದುಲ್ಲೇ ಬಾಲ್ ನೀರಿಗೆ ಹೋದ್ರೆ ಹೋಗು ಬೇಡ ಅಲ್ಲಿ ಒತ್ತೆ ನಾವು ಆ ಕಡೆಯಿಂದ ಹೋಗೋ ಅಣ್ಣಯ್ಯ ಎಂಕ್ಲೇನು ಬೋಲ್ಟ್ ಔಟ್ ಕರ್ಕೊಬನ್ನಿ ಕುಂದಾಪುರಕ್ಕೆ ಹಪ್ಪ ಹಪ್ಪ ನೀವು ಮಿಸ್ ಯು ಅವು ಜಂಜಿ 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 ಉಂಡಾಯ್ತು ಅಂದ ಅವರಪ್ಪ ಕೂಲಾಗಿ ಹೋಗು ನಮ್ಮ ತೂನಾಗ ಮುಂಚ ಕಿನ್ನಿ ನೀಡು ನೀರು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀನೇಕೆ ಅಂಜಲಿ ನಿನ್ನ ಅಂಬಲಿ ನೀಡು ಶಿವ ನೀಡದಿರು ಹೋಗಿ ಕಾಲ್ದೊಳಿಗೆ ಬಾಗುವುದು ಎನ್ನ ಕಾಯ ಅಲ್ಲ ಬೋಟ್ ತುಲೆ ಪೂರ ರಾಶಿ ಬತ್ತು ಮರುವ ಇದೊಂದು ಹೊಟ್ಟೆಯಲ್ಲಿ ಪೂರ ರಾಶಿ ಕೈ ಅಯ್ಯೋ ಆ ಪಕ್ಕಿಲೆ ಕೊಂಡೊಂದಿಲ್ಲ ಪೂರ ಮೀನು ಮಾಲಿ ಇಂಚು ಬತ್ತೇರು ಅಲ್ಲ ಅದು ಪೆಜ್ಜುನು ಪೆಜ್ಜಿಡು ಪೆಜ್ಜಿಡು ಕೊಂಡೊಂದು ಕಚಿಪ್ ಮಲ್ತೆ ನಾನು ಬನ್ನಿ ಅವು ಒಟ್ಟಿಗೆ ಬರ್ತೀನಿ ಮೀನು ನೀರು ಹಂಚಿ ಪೋತ್ನೆ ನಾ ಇನ್ನೇನು ವಿಡಿಯೋ ಮಲ್ತು ಕಂದ್ವೆ ಬಕೆಟ್ ಡಬ್ಬಡ್ ಅಕಲ್ಲ ಸೀವು ಹಾಕಿದರೆ ಪೋಯ್ ಪನ್ನೋದಿಲ್ಲ ಅಂಚ ಪೋಂದಿಲ್ಲ ಜಿಂಜಿ ಸೈದನ್ ಜಿಂಜಿ ಜಿಂಜಿ ಪೂರ ಸೈದನ್ ಅದನ್ನಂತ ನಾನು ಸಮುದ್ರದಲ್ಲಿ ಏನೋ ಆಗಿದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಂಕಲ್ ಪಿರ ಪನ್ನಗ ಮೀನು 10 ಇಂಚು ಕಂದಿತ್ತೆ ತೋರಿಸ್ಬೋಗಾಯ್ಸಿ ಇಂಕಲ್ ಇತ್ತೆ ಸೀವಾಕು ಪಪ್ಪ ಅವೇ ಬಲೆ ಬಲೆ ತಕ್ಕಲೆ ಇಂಕಲ್ ತಿಂಚಿ ಬರ್ 10 ಇಂಚು ಇಚ್ಚಿನ ಬರೋದಿಲ್ಲ ನಮ್ಮನೆ ಹಂಚಿ ಹಂಚಿಕೊಂದಿಲ್ಲ ಅದೇ ಮೀನ ಗಿಡಿ ಕಾತೊಂದುಂಡೆ ಮೀನು ಕೊನಾರೆ ಅದು ಬಲೆ ಮಡಿಸೋದವರು ಆ ಥರ ಕೋಲಾಗಿ ಮಲ್ಲ ಬೋಟನ್ನು ಹೋಯ್ತು ಒಂದುಲ್ಲೇರಲೆ ಆ ಬೋಟು ನೋಯ್ಪುನ ಬೋಟು ನೋಯ್ಪುನ ಮೀನದ ಬಲೆ ಅದು ಬೋಟು ಈತೈ ಕವರ್ ಮಲ್ಪ ಈತೈನ ಕವರ್ ಮಲ್ ತರ್ಪೇರ ಒಂತೆ ಮೀನು ತೂದು ಪೋತಲ್ಲಿ ಮರ್ಪುನೈ ಈತ ಬತ್ತಿಲ್ಲತ ಊಲುಂಡು ಬೋಟ್ ತೂಕ ಹಂದುವಾ ಬರ್ರಜ್ಜ
ಐತೊಂದು ನಾವು ಪಕ್ಕಿಲ ಐದು ತಿನ್ನಾರ ಬರ್ಕೊಂಡು ಗಾಯ್ಸ್ ಮೀನು ಪತ್ತನವ್ರು ನಿಕ್ಲೆ ಎತ್ತಿಸ್ತೇವೆ ಉಂಡು ಆತು ಬರ ಎರಡು ಸರಿ ಎಲ್ಲ ಇತ್ತು ಬೊಕ್ಕ ಇಚ್ಚಿ ಐಟು ಉಂಟು ಬಲ್ಲೆಟ್ಟಲ್ಲ ಅವಳು ಮೀನು ಅವು ನೀರು ಬರ್ತಾನೆ பூத்தாயி பூத்தாயி பத்துல பத்துல தீபா அவ பாரு பாட்டியா பத்துல வந்து கட்டே ஐயோ சிந்தி மரி ಯಾವ ಬಿಡ್ಕಪ್ಪ ಪತ್ತಲೆ ಮೊರ್ಲೆ ಪತ್ತಲೆ ಇಲ್ಲ ಗೈಸ್ ಫುಡ್ ಅವರಿಗೆ ಬೇಕೇ பூத்தாಯಿ பூத்தாಯಿ ಅವರಿಗೆ ಕಡೆ ಅದರ ಹಿಡ್ಕೊಂಡಿದ್ರಲೆ ನನ್ನ ಫೇವರೇಟ್ ಮೀನು ಎಲ್ಲಾದ್ರೂ ಅಕ್ಕ ಹೌದು ಹೌದು ಸಾಕುಂಡಿಯಾ ಅಂದ ಅದು ಜೀವಂಡ ಅಂದ ಆಯ್ತಲ್ಲ ಇದಲ್ಲ ಎಲ್ಲಿ ಬರ್ತಾನೆ ಎಂತದ ಅದೇ ಆ ಕಡೆಯಿಂದ ಈ ಕಡೆ ಹೊಂದಿಸ್ತಾ ಇದ್ದಾರೆ ಮೀನನ್ನೆಲ್ಲ ಸರಿ ನಡೀರಿ ನೀವು ಇದೆ ಸರ್ತಾಗೆ ಮಕ್ಕಳು ವಾರ ಬೋಪೇರು ಏ ನಾನು ಮೀನು ಹಿಡಿಯೋದು ಮೀನು ಹಿಡಿದೆ ನಾನು ಅದು ಬಂದಿದ್ದಲ್ಲ ನಾನು ಹಿಡ್ದದ್ದು ಚೀಯತ ಪೊಡಸ್ಸುಲೆ ಲೈಟ್ ಪೊಡಸ್ಸು ಲೇ ಮಲೆಟ್ ಮೀನು ಒಯ್ದಿತ್ತಲೆ ಅಲ್ಲ ಜಂಜಿದು ಕಾಲು ಕೂಡ ಬಂದಿದೆ ಮೀನು ತಲೆ ಅದನ್ನು ಬಿಡಿಸ್ಲಿಕ್ಕೆ ಎಷ್ಟು ತಿನ್ನೋ ಅಲ್ಲ ಎಲ್ಲಲ್ಲಿ ಇಲ್ಲಿ ನೋಡು ಊಟ ಆಯ್ತು ಒಂದು ಸ್ವಲ್ಪ ನಿಮ್ದು ಡಬ್ಬ ತೋರಿಸಿ ರೈತ ಮೀನು ಗಾಯ್ಸ್ ಅಲ್ಲಿ ಅಕ್ಕನ ಅವಲುಲ್ಲ ಇರುತ್ತೆ ಮೀನು ಬಲೆ ಬತ್ನ ಐತಾನೆ ಪಾಯಿಂಟ್ ಜಾಯಿಂಟ್ ಮೂಲು ಉಂಟುತ್ತಾರೆ ಈತ ಇಟ್ಟು ಕವರ್ ಬರ್ತಾರೆ ಮೀನು ಅವೇಪ ಮುಟ್ಟ ಬರ್ಕೊಂಡ ಗೊತ್ತುಚ್ಚಿ ಮೀಮೆಟ್ ಮೊಕ್ಕಲ್ಲ ಹೋಯ್ತು ಒಂದಲ್ಲ ಇರ್ತಲೆ ಏತು ಕೊಡ್ತಾಪ ನಮ್ಗೆ ಗೊತ್ತಿಚ್ಚಿ ಜನ ಕಾತೊಂದಿಲ್ಲ ಮೀನು 10-9 ಹಾಂ ಅವರಿಗೆ ಹಬ್ಬ ಅಕ್ಕಿಗಳಿಗೆ ಬಾಡೂಟ ಇವತ್ತು ಅಲ್ಲಿ ಹೋಗ್ಬೋದು तुले अकल तोटे पता का तो मीन पेचर अल्प बत्त नेट बैच मीन ಆಗಾರಿಯ ಕಾಯುವೆ ಸಪ್ತ ಸಾಗರ ರಾಚೆಯಲ್ಲೋ ನಾಯಾವು ಆಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಲ ಯಾರೋ ಎಂತಗಾರನು ಮಲೆನಾಡ ಮಾಡಿ ಹೋಗೋನೆ ఢిల్లీ హక్కి అలా మీన్ పత్తర పొందులేరు గాయస్తులే అక్కడ నన్ను ಬರ್ಕೊಂಡು ಕಾಂಡಾಯಿ ಮೀನು ಹಿಡ್ಕೊ ಬಂದಿದ್ದ ಅಥವಾ ಹೋಗುದಾ ಹೋಗುದು ಬಲೆ ಎಲ್ಲ ಸಜ್ಜು ಮಾಡಿ ಹೋಗುತ್ತಿದ್ದಾರೆ ನಮ್ಮ ಹೆಮ್ಮೆಯ ಮೀನುಗಾರರು ಅಲ್ಲ ಮಲೆಗೆ ಹೋಗುದಿಲ್ಲ ಹಸಿ ಹೋಗುದು ಬರಲಿಲ್ಲ ನೆಟ್ಟದೆ ಪೊಯ್ಯ ಒಯ್ ಓಯ್ 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 ಅದು ಮಗುವತ್ತು ನೆಟ್ಟ ಬೈ ಸೀವಾಕ ಫಸ್ಟ್ ಟೈಮ್ ಬರ್ಕೊಂಡು ಅವ್ರು ಎಲ್ಲಿ ಹೋಗುದೆ ನಾವು ಮೇಲೆ ಹೋಗುವ ಕರೆಯಿದ್ರು ಕೇಳಿಸೋದಿಲ್ಲ ಇದು ಹೊಯ್ಗೆ ನೈಸ್ ನೈಸ್ ಉಂಟಿಲ್ಲ ಇದಲ್ಲ ಅಂಚು ಬೋದಲ್ಲೇ ರಿಂಚು ಬಲೆ ಬಂಡ
ಅದನ್ನು ಉಂಡೋದು ಅದೊಂದು ಗೊತ್ತಿಜ್ಜಿ. ಇದು ಝೂಮ್ ಆಗಿದೆ, ಅದೇ ತುಂಬ ಹತ್ರದಿಂದ ಬರುತ್ತೆ, ಝೂಮ್ ಆಗಿದೆ. ಎಂಥದ್ದು ಟನಲ್ ದಲಕೊಂಡದ ಅದನ್ನು ಅದು ಬಂದು ಗೊತ್ತಿಜ್ಜಿತಿಲ್ಲ ಈಸುತ್ತಡು. ಇದು ಪಾರ್ಕಾ? ಹೋಗೋಂದಿಲ್ಲ. ಟೈಮ್ ಎಷ್ಟಾಯ್ತು ಇನ್ನು ರೂಮಿಗೆ ಹೋಗೋಷ್ಟು? ಜಿಮ್ಮು 37 6 ಗಂಟೆಗೆ ಹೊರಟು ಬಿಡಬೇಕು. ದೀಪನ್ ಡೈಲಾಗ್ ಅವು ಅಂಡ್ ತಾಜಾರೆ ಕಡತ್ತೆ ನಲ್ಲ ಪಿದಣ್ಣ ಪ್ಲಾನಿಂಗ್ ಹಿಡಿಜ್ಜರು ಅಲ್ಲಿ ಬರೋಂದಿಲ್ಲ. ಬೋಟ್ ಲೈಟಿಂಗ್ ಅಲ್ಲೇ ಚೆಂದ. ಎಲ್ಲಿಂದ ಹೋಗೋದು? ಮತ್ತು ಅದೆಂತ ಬೋಟ್? ಅದು ಬೋಟಲ್ಲಿ ಬೋಟಿಂಗ್. ಸೈಂಟ್ ಮೇರಿಸ್ಗೆ ಹೋಗ್ಲಿಕ್ಕೆ ಇಲ್ಲಿ ಬರಬೇಕಾ? ಸೈಂಟ್ ಮೇರಿಸ್ ಬರಡಿ ಎಷ್ಟೇ? ಜೈ ಶ್ರೀರಾಮ್. ಅಂಡೆ ರಶ್ ಸಿವಾಕ ಬತ್ತ ನಂಜದ ಕಿನಾರೆ ಎಂತದ್ದು ಹೇಳ್ತಾರಲ್ಲ ಅದು ಸಾವು ಗಾಳಿ ಶೋಕ್ಬುರ್ಡು ಅಂಜಿರ್ಬೋದ ಕಡಲ ತೀರ ನಿಜ ಗುಂಡಿ ಇಜ್ಜೋಡನೆ ಅದು ಹೌದೌದು ಬಲ ಇತ್ತಲ್ಲ ಹೌದಲ್ಲ ಗೊಂಬೆದಲ್ಲ ನೀರು ಬಲ ಗೊಂಬೆನಾ ತೂನಾಗ ಒಂದು ರೋಡ್ ಲಕ್ಕ ತೋಜುಂಡತ್ತೆ ಅದೇ ತೂನಾಗ ಒಂದು ರೋಡ್ ಲಕ್ಕ ತೋಜುಂಡು ಇಂಚಪ್ರ ಕಟ್ಟದಿಲ್ಲ ತಾರೆ ಹೆಚ್ಚಾರೆ ನಾವೀಗ ಬರ್ತಿದ್ರೆ ಎಲ್ಲ ಹೋಗ್ತಿದ್ದೆ. ಇದೇನು ಸ್ಟ್ಯಾಚು ಗರುಡನ ಹೊಕ್ಕುಂಟು. ಸ್ಟ್ಯಾಚು ಯಾವುದು? ಗರುಡ ಅಂದರೆ ಬೀಚ್ ಅಲ್ಲ, ಹಂಗೆ ಮಾಡಿದ್ದಾರೆ ಏನಲ್ಲ ಕಿರೀಟ ಯಕ್ಷಗಾನ ಅಂತ ನೆಂಚ ಉಂಡು ಜಟಾಯು ಮಕ್ಕಳು ಗೊತ್ತಿಲ್ಲ ಹಂಗೆ ಆಗಿರ್ಬೋದು. ಹಲೋ ಹಲೋ ಪಿಂಕ್ ಮೀನು ಅದು ಮೀನು ನಾಯಿಯ ಫೇವ್ರೇಟ್ ನಾಯಿ. ಫೇವ್ರೇಟ್ ಎನ್ನ ಫೇವ್ರೇಟ್ ಎನಿಮಲ್ ನಾಯಿ ತಲೆ ರಿಯಲ್ ನಾಯಿ ಉಂಟು ಹೌದಲ್ಲ ಪಿಂಕ್ ಮೀನು ಮೋಸ್ಟ್ಲಿ ಅವು 3 ಮೀನು ಅಂದು ಇನ್ನ ಮದಿಮಲ್ ಮೀನು ಅದು ಒಂದು ದೀಪ ಅಲ್ಲ ಅವು ರಾಜಿ ಒಂದು ಸುಷ್ಮಾ ಒಂದು ಯಾನು ಅದು ಹಿಂದುಗಡೆ 2 ಏನಾಗಲಿ ಮುಂದೆ ಸಾಗು ನೀ ವಯಸ್ಸಿದ್ದೆಲ್ಲ ಸಿಗದು ಬಾಲ ಸಿಗದು ಅಂದ್ರೆ ಬೇಡ ಅಂತ ತಾನೆ ಸಿಗುದಿಲ್ಲ ಅದೇ ಬಯಸಿದ್ದೆಲ್ಲ ಸಿಗದೆ ಇದ್ಮೇಲೆ ಸಾಂಗ್ ಅದೇ ಸಿಗ್ಲಿಲ್ಲ ಆದ್ರೂ ಮುಂದೆ ಹೋಗ್ತಿರೋ ನೆಕ್ಸ್ಟ್ ಏನಾದರೂ ಸಿಗ್ಬೋದು ಬುದ್ಧಿನ ತೀರದಲ್ಲಿ ಆ ಥರ ಮೀನಿ ಹಾಜಿ ಮುಕ್ಕಲ್ಲ 9 ಅಲ್ಲ ಮೂಲೆ ಅಲ್ಲ ಹೋಗ್ತಾನೆ ಇದ್ದೆ ಒಂದಲ್ಲ ಬೈಜಿ ಎಲ್ಲಿ ಎಂಡ್ ಪಾಯಿಂಟ್ ಎಲ್ಲಿ ತನಕ ಕೊಟ್ಟು ಗಾಳಿ ಮಾತ್ರ ಸಕ್ಕತ್ತಂತು ಚೆಂಗಲ ಚರ್ಮುರಿದ ಸೋನ್ಯ ಮೀನು ತೀಯದತ್ತೆ ಪೂರ ಕಂತು ಪಾಡೊಂದುಲ್ಲ ಇತ್ತೆ ನಾನು ಪಿರಪ್ಪ ಒಂದಿಲ್ಲ
ಸೊ ಗೈಸ್ ನಿಕ್ಲೆಗೆ ಈ ವ್ಲಾಗ್ ಇಷ್ಟ ಆತಂದು ಪಂದೇನು ಇಷ್ಟ ಆದಿಸ್ತಾನ ಪ್ಲೀಸ್ ಲೈಕ್ ಮಾಡ್ತೇನೆ ನಾನು ನೆಕ್ಸ್ಟ್ ವ್ಲಾಗ್ ತಿಕ್ವೆ ಬಾಯ್ ಬಾಯ್